ನಾಗರಿಕ ಕ್ರಿಯಾ ಸಮಿತಿ ಸಂಚೇಗಿರಿ ಇದರ ಆಶ್ರಯದಲ್ಲಿ ಪುಟ್ಟ ಮಕ್ಕಳ ಪ್ರತಿಭಾನ್ವೇಷಣೆ ಮಾಡುವ ಟೈನಿ ಟ್ಯಾಲೆಂಟ್ 3ನೇ ಆವೃತ್ತಿಯ ಕಾರ್ಯಕ್ರಮವು ಸಂಚೇಗಿರಿಯ ನರಸಿಂಹರಾಜ ಹೊಳ್ಳ ಅವರ ಮನೆಯ ಅಂಗಣದಲ್ಲಿ ನಡೆಯಿತು. ಸ್ಥಳೀಯ ಮಕ್ಕಳು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ನಾಗರಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷ ಸುರೇಶ್ ಬಂಗೇರ ಮಾತನಾಡಿ, ಎಲ್ಲ ಸದಸ್ಯರು ಏಕಮನಸ್ಸು, ಒಗ್ಗಟ್ಟು ಹಾಗೂ ಒಂದೇ ಧ್ಯೇಯದಿಂದ ಕೆಲಸ ಮಾಡುತ್ತಿರುವ ಪರಿಣಾಮ ಯಶಸ್ವಿಯಾಗಿ ಇಂತಹ ಕಾರ್ಯಕ್ರಮ ಸಂಘಟಿಸಲು ಸಾಧ್ಯವಿದೆ ಎಂದರು. ಮಕ್ಕಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಚೀಲ ಹಾಗೂ ಪುಸ್ತಕಗಳನ್ನು ನೀಡುತ್ತಿದ್ದೇವೆ. ಅದೇ ರೀತಿ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ತಿಳಿಸಿದ ಅವರು, ಕಠಿಣ ಪರಿಶ್ರಮದಿಂದ ಇಲ್ಲಿನ ವಿದ್ಯಾರ್ಥಿಗಳು ಸಾಧನೆ ಮಾಡಿ ಸಂಚಯಗಿರಿಗೆ ಕೀರ್ತಿ ತಂದಿದ್ದಾರೆ ಎಂದರು. ಈ ಕಾರ್ಯಕ್ರಮವನ್ನು ನಮ್ಮ ಸಮಿತಿಯ ಎಲ್ಲ ಸರ್ವ ಸದಸ್ಯರು, ಇದೇನೆಂದರೆ ಖಾಲಿ ಒಪ್ಪಂದಿಗೆ ಹೇಳಿದರು ಅಧ್ಯಕ್ಷರು ಇಷ್ಟು ಇದ್ದಿದ್ದಾರೆ ಅದಿದ್ದಾರೆ ಇಲ್ಲ, ಅಧ್ಯಕ್ಷರನ್ನೇನಿಲ್ಲ, ಅಧ್ಯಕ್ಷರಿಂದ ಖಾಲಿ ಹೆಸರಿಗೆ ಮಾತ್ರ. ಈ ನಾಗರಿಕ ಸಮಿತಿಯ ಎಲ್ಲ ಸದಸ್ಯರು ಒಂದೇ ಮನಸ್ಸಿನಿಂದ, ಒಕ್ಕೂಟದಿಂದ ಹಾಗೂ ಒಂದೇ ಧ್ಯೇಯದಿಂದ ಇದ್ದ ಕಾರಣ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದರ ಎಲ್ಲ ಕ್ರೆಡಿಟ್ ಅಂದರೆ ಇದರ ಎಲ್ಲ ಸಹಕಾರ, ಇದನ್ನು ನಮ್ಮ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೆ ಸೇರಬೇಕು. ಏನೆಂದರೆ ಅವರಿಗಂತೂ ತಮ್ಮೆಲ್ಲರ ನನ್ನ ಮೊಟ್ಟ ಮೊದಲ ಆಶೆ ಅಂದರೆ ಅವರಿಗೆಲ್ಲರಿಗೂ ಇಂಥ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಮಾಡುವಾಗೆ ಪ್ರೇರೇಪಣೆ ಕೊಟ್ಟು ತಾವೆಲ್ಲರೊಂದು ದೊಡ್ಡ ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ಉತ್ಸಾಹಿಸಬೇಕಾಗಿ ನನಗೆಲ್ಲರಿಗೂ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಬಿ ಮೂಡಾ ಹಾಗೂ ನಲ್ಕೆಮಾರ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಬ್ಯಾಗ್ ಅನ್ನು ಉಚಿತವಾಗಿ ವಿತರಿಸಲಾಯಿತು. ಟೈನಿ ಟ್ಯಾಲೆಂಟ್ ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ಮಕ್ಕಳಿಗೆ ನೃತ್ಯ, ಸಂಗೀತ ಸ್ಪರ್ಧೆಯು ನಡೆಯಿತು. ಸುಧಾಕರ್ ಸಾಲ್ಯಾನ್ ಹಾಗೂ ಕೃಷ್ಣ ಮನೋರಂಜನಾ ಆಟಗಳನ್ನು ನಡೆಸಿಕೊಟ್ರು. ಬಳಿಕ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಗೌರವಾಧ್ಯಕ್ಷ ನರಸಿಂಹರಾಜ ಹೊಳ್ಳ, ಕೋಶಾಧಿಕಾರಿ ದಾಮೋದರ್ ಎ ಸಂಚಯಗಿರಿ, ಕ್ರೀಡಾ ಕಾರ್ಯದರ್ಶಿ ಧನಂಜಯ ಬಾಳಿಗ ಉಪಸ್ಥಿತರಿದ್ದರು. ಶಿಕ್ಷಕ ಸತೀಶ್ ಬಂಗೇರ ಹಾಗೂ ಉಪನ್ಯಾಸಕಿ ಅಕ್ಷತಾ ಕಾರ್ಯಕ್ರಮ ನಿರೂಪಿಸಿದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.